ಕೋಸ್ಟಲ್ ವುಡ್ನಲ್ಲಿ ಹೊಸ ಇತಿಹಾಸವನ್ನು ಬರೆದ ಗಿರ್ಗಿಟ್ ಈಗಾಗಲೇ 75ನೇ ದಿನವನ್ನು ಪೂರೈಸಿ 100ನೇ ದಿನದತ್ತ ದಾಪುಗಾಲನ್ನು ಇಡ್ತಾ ಇದೆ. ಪ್ರಸ್ತುತ ಮಂಗಳೂರು ಸೇರಿದಂತೆ USA, UK, ನೈಜೀರಿಯಾ ದೇಶದ ನಾನಾ ಕಡೆಗಳಲ್ಲಿ ಗಿರ್ಗಿಟ್ ತಿರುಗ್ತಾ ಇದೆ. ಒಂದು ಸಿನಿಮಾದಿಂದ ಭಾಷೆಯ ಬೆಳವಣಿಗೆ ಸಾಧ್ಯ ಎಂದು ನಂಬಿರೋ ನಿರ್ದೇಶಕ ರೂಪೇಶ್ ಶೆಟ್ಟಿ ಹಾಗೆ ರಾಕೇಶ್ ಕದ್ರಿ ಮಕ್ಕಳಿಗೆ ಗಿರ್ಗಿಟ್ಟನ್ನು ಉಚಿತವಾಗಿ ಪ್ರದರ್ಶನ ಮಾಡುತ್ತಿದ್ದಾರೆ. ಮಕ್ಕಳಲ್ಲಿ ತುಳು ಭಾಷಾ ಪ್ರೇಮವನ್ನು ಬೆಳೆಸುವ ಮೂಲಕ ಭಾಷೆಯನ್ನು ಉಳಿಸೋಣ. ಇದಕ್ಕಾಗಿ ಮಕ್ಕಳ ದಿನಾಚರಣೆಯ ಪ್ರಯುಕ್ತ ನವೆಂಬರ್ 14 ಮತ್ತು ನವೆಂಬರ್ 15ರಂದು ಮಂಗಳೂರಿನ ಜ್ಯೋತಿ ಮತ್ತು ಉಡುಪಿಯ ಕಲ್ಪನಾ ಚಿತ್ರಮಂದಿರದಲ್ಲಿ 10ನೇ ತರಗತಿಯವರೆಗಿನ ಮಕ್ಕಳಿಗೆ ಉಚಿತವಾಗಿ ಗಿರ್ಗಿಟ್ಟನ್ನು ತೋರಿಸಲಾಗ್ತಾ ಇದೆ. ಒಂದು ಸಿನಿಮಾ ಗೆದ್ರೆ ಚಿತ್ರತಂಡ ಮಾತ್ರ ಸಂಭ್ರಮಿಸಬಹುದು, ಆದ್ರೆ ಚಿತ್ರದ ಜೊತೆಗೆ ಭಾಷೆಯು ಗೆಲ್ಬೇಕು ಅನ್ನೋದು ಇದೆಯಲ್ಲ, ಇದು ತುಳುನಾಡಿಗೆ ಹೆಮ್ಮೆ. ಈ ಕೆಲಸವನ್ನು ಗಿರ್ಗಿಟ್ ಟೀಮ್ ಮಾಡಿ ತೋರಿಸಿದೆ. ಭಾಷಾ ಪ್ರೇಮ ಬೆಳೆಸಬೇಕಾದ್ರೆ ಅದು ಬಾಲ್ಯದಿಂದ ಮಾತ್ರ ಸಾಧ್ಯ. ಇದನ್ನು ಅರಿತ ಚಿತ್ರತಂಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಗಿರ್ಗಿಟ್ ಚಿತ್ರವನ್ನು ಪ್ರದರ್ಶಿಸಿದೆ. ಈ ಮೂಲಕ ಹೊಸತನಕ್ಕೆ ನಾಂದಿ ಹಾಡಿರೋ ಗಿರ್ಗಿಟ್ಗೆ ನಮ್ದೊಂದು ಆಲ್ ದ ಬೆಸ್ಟ್. ಹಾಗೆ ಇತರ ಚಿತ್ರಗಳು ಇದೇ ಮಾರ್ಗವನ್ನು ಅನುಸರಿಸಿ ಚಿತ್ರದ ಜೊತೆಗೆ ಭಾಷೆಯನ್ನು ಬೆಳೆಸುವಂತೆ ಮಾಡಲಿ ಎನ್ನುವುದೇ ನಮ್ಮ ಆಶಯ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.